ಬೆಳ್ತಂಗಡಿಯ ಮಲವಂತಿಗೆಯ ಬಂಗಾರಪಲ್ಕೆ ಫಾಲ್ಸ್ನಲ್ಲಿ ಗುಡ್ಡ ಕುಸಿದಿಂದ ಉಜಿರೆಯ ವಿದ್ಯಾರ್ಥಿ ಸನತ್ ಶೆಟ್ಟಿ ಅವರು ಮಣ್ಣಿನಡಿ ಸಿಲುಕಿರುವ ಘಟನೆ ನಡೆದಿದ್ದು, ವಿದ್ಯಾರ್ಥಿಯ ಪತ್ತೆಗಾಗಿ ಬೃಹತ್ ಕಾರ್ಯಾಚರಣೆ ನಡೆಯುತ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಕೆ ವಸಂತ ಬಂಗೇರ ಅವರು ಭೇಟಿ ನೀಡಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಇವರು, ಜಿಲ್ಲಾಡಳಿತ ಶೀಘ್ರವೇ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಕಾರ್ಯಾಚರಣೆ ನಡೆಸಿ ವಿದ್ಯಾರ್ಥಿಯ ಪತ್ತೆ ಕಾರ್ಯ ಮಾಡಬೇಕು. ಶೋಧ ಕಾರ್ಯಾಚರಣೆಯಲ್ಲಿ ಶ್ರಮಿಸುತ್ತಿರುವ ರಾಜ್ಯ ವಿಪತ್ತು ನಿರ್ವಹಣಾ ತಂಡ, ಅಗ್ನಿಶಾಮಕ ದಳ, ಪೊಲೀಸರು, ಅರಣ್ಯ, ಕಂದಾಯ ಸೇರಿದಂತೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮಹೇಶ್ ಶೆಟ್ಟಿ ತಿಮರೋಡಿ ತಂಡ, ಸಂಘ ಸಂಸ್ಥೆ ಹಾಗೂ ಸ್ಥಳೀಯರಿಗೆ, ಅಧಿಕಾರಿ ವರ್ಗದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸೋಮವಾರ ಮಧ್ಯಾಹ್ನದ ನಂತರ ಈ ಜಾಗಕ್ಕೆ ಬಂದಾಗ ದುರ್ಘಟನೆ ನಡೆದಿದೆ. ಅವ ಸಿಕ್ಕಾಕೊಂಡಿದ್ದಾನೆ. ಉಳಿದವರೆಲ್ಲ ಓಡಿ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ವಿಚಾರ ನನಗೆ ಗೊತ್ತಿಲ್ಲ. ಅಂತೂ ಒಂದು ಪ್ರವಾಸಿ ಕೇಂದ್ರ, ಪ್ರವಾಸಿ ತಾಣ. ಬಹಳಷ್ಟು ಜನ ಬಹಳ ದೂರದಿಂದ ಬಂದು ವೀಕ್ಷಣೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಯುವಕರು ಬಂದಿರಬಹುದು ಅಂತ ಹೇಳುವಂಥದ್ದು ನಮ್ಮ ಅಮ್ಮ. ಆ ರೀತಿಯಲ್ಲಿ ಬಂದೀಗ ಈ ಘಟನೆ ನಡೆದು 5ನೇ ದಿನ. ಕಳೆದ 4 ದಿನಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮಣ್ಣು ತೆಗೆಯುವಂಥದ್ದು, ಬಂಡೆ ಅಗಿಯುವಂಥದ್ದು, ಬಂಡೆ ಸರಿ ಮಾಡುವಂಥದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಿರೀಕ್ಷಿತ ಮಟ್ಟಕ್ಕೆ ಕೆಲಸ ಸಾಗಿದೆ. ಇಷ್ಟೊತ್ತಿಗೆ ತೆಗೆಯುವಂಥ ಕೆಲಸ ಆಗಬೇಕಿತ್ತು, ಆಗಲಿಲ್ಲ. ಸೋಮನಾಥ ಶಿಲೆ ಅಷ್ಟು ಸುಲಭದಲ್ಲಿ ಸಿಡಿಸಲಿಕ್ಕೆ ಆಗೋದಿಲ್ಲ. ಪ್ರಯಾಸಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಜನ ಯುವಕರು ಇಡೀ ದಿವಸ ಇಲ್ಲಿ ಕೆಲಸ ಮಾಡಿ ಅವರವರು ಗೆಳೆಯನ ಶವವನ್ನು ಮೇಲೆ ತೆಗಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿಲ್ಲ.